ಕಲತ್ಗಿರಿಗೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡ್ ಬಂದು ಆ ತೀರ್ಥ ತಗೊಂಬಂದು ದೇವ್ರಿಗೆ ಹಾಕಿ ಒಂದು ಕಳಸ ಒರೆಸಿ ಗಂಗೆ ಪೂಜೆ ಆದ ನಂತರ ದೇವಸ್ಥಾನದ ಒಡಗೂಡಿಸ್ಕೊಳ್ಳೋದು ಅಂತ ಒಂದು ಕಾರ್ಯಕ್ರಮನ ಅದು ಬಹಳ ಅದ್ದೂರಿಯಾಗಿ ಆಗುತ್ತೆ. ಅದು ಮುಂದಿನ ವರ್ಷ ಮಾಡ್ತಾ ಇದ್ದೀವಿ. ಈಗ ಹಸೆ ಇಳಿಸೋ ಕಾರ್ಯಕ್ರಮ ಏನು ಈ ಸಲ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಜಾಗ ತಗೊಳ್ಳೋದಿಕ್ಕೆ ಕೊಟ್ಟಂತ ದಾನಿಗಳಿಗೆ ನಾವು ಗೌರವಪೂರ್ವಕವಾಗಿ ಅವ್ರಿಗೆಲ್ಲ ಒಂದು ಗೌರವ ಸೂಚಿಸಬೇಕು, ಒಂದು ಸನ್ಮಾನ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಎಲ್ಲ ಒಂದು ಹಿರಿಯರ ಒಂದು ನಮ್ಮ ಮಿನಿಸ್ಟರ್ ಆದಂತ ನಾಗೇಶ್ ಅವ್ರನ್ನ, ಆಮೇಲೆ ನಮ್ಮ ಜನಾಂಗದವರ ಆದಂತ ರಾಜ್ಯಸಭಾ ಮೆಂಬರ್ ನಾರಾಯಣ ಅವ್ರನ್ನ, ಆಮೇಲೆ ಹಿಂದೆ DIG ಆಗಿ ನಿವೃತ್ತಿಯಾಗಿ ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಜಿ ರಮೇಶ್ ಅವ್ರನ್ನ, ಸ್ವಾಮೀಜಿ, ಆಮೇಲೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜನಾಂಗದ ಶ್ರೀ ದಯಾನಂದಪುರಿ ಸ್ವಾಮೀಜಿಗಳು, ಆಮೇಲೆ ಕೆರಗೋಡಿ ಸ್ವಾಮೀಜಿಗಳು, ಆಮೇಲೆ ಇದು ನುಣವಿಕೆರೆ ಸ್ವಾಮೀಜಿಗಳನ್ನ 3 ಜನ ಸ್ವಾಮೀಜಿಗಳು ಕೂಡ ಮುಕ್ತವಾಗಿ ಹೋಗಿ ನಾವು ನಮ್ಮ ಎಲ್ಲ ಕಮಿಟಿಯಿಂದ ಕರೆದಿದ್ದೀವಿ, ಬರ್ತೀವಿ ಅಂತ ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಬಹಳ ಈ ಕಾರ್ಯಕ್ರಮನ ವಿಶೇಷವಾಗಿ 2,000 ಜನ ಮೇಲೆ ಸೇರಿ ಎಲ್ಲ ಶುಭ ಹಾರೈಸಬಹುದು ಅಥವಾ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗಿದೆ. ಅದ್ರ ಜೊತೆಗೆ ಒಂದು ಅವತ್ತಿನ ಎಲ್ಲ ಬಂದಂತ ಭಕ್ತರಿಗೆ ಒಂದು ಅನ್ನಸಂತರ್ಪಣೆ ಕೂಡ ಮಾಡೋದು ಒಂದು ಕೂಡ ನಾವು ಆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಇದು ನಮ್ಮ ಇಲ್ಲಿವರೆಗೂ ನಾವು ವ್ಯವಸ್ಥಿತವಾಗಿ ಕಾರ್ಯಕ್ರಮನ ಹಂತವಾಗಿ ಪೂಜೆ ಪುನಸ್ಕಾರ ಮೊದಲು ಸಮಸ್ಯೆಯಿಂದ ವಾರಕ್ಕೆ ಶುಕ್ರವಾರ ಮಾತ್ರ ಪೂಜೆ ಮಾಡುವಂತ ಒಂದು ಇರ್ತಾ ಇತ್ತು. ನಮ್ಮ ಪೂಜಾರರು ವಹಿಸ್ಕೊಂಡ್ಮೇಲೆ ಸುಮಾರು ಒಂದು 5-6 ವರ್ಷದಿಂದ ಎವ್ರಿಡೇ ಪೂಜೆ ಮಾಡಬೇಕು, ಬಂದಂತ ಭಕ್ತರಿಗೆ ಹಂಗೆ ವಾಪಸ್ ಹೋಗುವಂಥದ್ದು ಆಗ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಡೈಲಿ ಪೂಜೆ ಮಾಡೋದು, ವಿಶೇಷವಾಗಿ ಮಂಗಳವಾರ ಮತ್ತೆ ಶುಕ್ರವಾರ ಪೂಜೆ ಮಾಡುವಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ನಮ್ಮ ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂತ ವಿಚಾರಗಳು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.